ಹಾಯ್. ಹಾಯ್. ಸೊ ನೀವೀಗ 3 ಜನ ಇದ್ದೀರಲ್ಲ, ನಿಮ್ಗೆ ನಾನು 2 ಮಾವಿನ ಹಣ್ಣನ್ನ ಕೊಡ್ತೇನೆ, ಆಯ್ತಾ? ಸೊ ನೀವ್ ಅದನ್ನ ಹೇಗ್ ಶೇರ್ ಮಾಡ್ಕೊಳ್ತೀರಿ? ಪೀಸ್ ಪೀಸ್ ಮಾಡಿ. ಇಲ್ಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಹೇಗೆ ಮಾಡ್ತೀರಿ? 2 ಮಾವನ್ನ ಸೇಮ್ ಸಮವಾಗಿ ಹಂಚಬೇಕು, ಅದು ಹೇಗೆ ಹಂಚ್ತೀರಿ? ಒಂದು ಚೂರಿ ಇಟ್ಕೊಂಡು ಅದನ್ನು ಕೊಯ್ಯೋದು. ಏನಂದೆ ಇನ್ನೊಂದ್ಸಲ? ಇಲ್ಲ, ಗೆಸ್ ಮಾಡಿ. 2 ಮಾವಿನ ಹಣ್ಣು ಇರುತ್ತೆ, ಸೊ ಅದನ್ನ ನೀವು ಹಂಚಬೇಕು. ಹೆಂಗೆ ಹಂಚ್ತೀರಿ? ಒಂದು ಫುಲ್ ನಾನು ತಗೊಳ್ತೇನೆ, ಒಂದನ್ನು ಇವರಿಗೆ ಕೊಡ್ತೇನೆ, ಇಬ್ರು ಶೇರ್ ಮಾಡ್ಕೊಂಡು. ಇಲ್ಲ ಸಮವಾಗಿ ಹಂಚಬೇಕು. ಒಂದು ಮಾವಿನಕಾಯಿ ಫಸ್ಟ್ ತಿಂದು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದನ್ನು ತಿಂತೇವೆ, ಆಗ ಎಲ್ಲರಿಗೂ ಸರಿ ಸರಿ. ನೀವೇ ತಿನ್ನೋದಲ್ಲ, 3 ಸೇಮ್ ಕೊಡ್ಬೇಕು. ಶ್ರಾವ್ಯ ಏನಿಗೆ? ಒಂದು ಮಾವಿನಕಾಯಿಯನ್ನು 6 ಪೀಸ್ ಮಾಡ್ತೇವೆ, 2 ಪೀಸ್ ಒಬ್ಬೊಬ್ರಿಗೆ. ಮತ್ತೆ ಕೊರಂಟನ್ ಎಂತ ಮಾಡ್ತೀರಿ? ಆದ್ರೂ ಸೇಮ್ ಪೀಸ್ ಆಗ್ತದೆ 2 ಮಾವಿನಕಾಯಿ, 3 ಸಮವಾಗಿ ಹಂಚ್ಲಿಕ್ಕೆ ಆಗ್ತದಾ? ಆಗ್ತದೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಆಗ್ತದ? ಆನ್ಸರ್ ಹೇಳ್ಬೇಕಾ? ನಾನ್ ಮಾಡಿ ಕೊಡ್ತೇನೆ ನಿಮ್ಗೆ 3 ಹೇಳ್ಬೇಕಾ? ನಿಮ್ಗೆ ನಾನು ಮಾವಿನ ಹಣ್ಣಿದು ಜ್ಯೂಸ್ ಮಾಡಿ ಕೊಡ್ತೇನೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.